ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಉಡುಪಿ ಬೈಂದೂರು ತಾಲೂಕು ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಭೀಮಶಕ್ತಿ ಸಮಾವೇಶವು ಬೈಂದೂರಿನ ರೋಟರಿ ಸಮುದಾಯ ಭವನದಲ್ಲಿ ನಡೆಯಿತು. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ರಾಜ್ಯ ಸಂಘಟನಾ ಸಂಚಾಲಕರಾದ ಸುಂದರ್ ಮಾಸ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಸಮಾಜದಲ್ಲಿ ಸಂಕಷ್ಟಕ್ಕೆ ಒಳಗಾಗಿರುವ ಸಮುದಾಯಗಳಿಗೆ ಹೋರಾಟ, ಪ್ರತಿಭಟನೆಯ ಮೂಲಕ ನ್ಯಾಯ ಒದಗಿಸಲಾಗುತ್ತಿದೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಶಾಖೆಗಳ ಮೂಲಕ ಸಂಘಟನೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಈಗಾಗಲೇ ರಾಜ್ಯದಲ್ಲಿ ದಲಿತರ ಮೇಲೆ ಹಲವಾರು ದೌರ್ಜನ್ಯಗಳು ಆಗ್ತಾ ಇದೆ. ಅಸ್ಪೃಶ್ಯತೆ, ದೇವಸ್ಥಾನ ಪ್ರವೇಶ ನಿಷೇಧ, ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು ಆಗ್ತಾ ಇದೆ. ಅದರಲ್ಲೂ ಕೂಡ ಉಡುಪಿಯಲ್ಲಿ ಕೂಡ ಇಂಥ ಪ್ರಕರಣಗಳು ಮರುಕಳಿಸ್ತಾ ಇದೆ. ಆದರೂ ಈ ಪೊಲೀಸ್ ಇಲಾಖೆಗಳು FIR ಮಾಡಿ ಪ್ರಕರಣವನ್ನು ದಾಖಲಿಸ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಕೌಂಟ್ರ್ ಕೇಸುಗಳನ್ನು ಹಾಕಿಕೊಂಡು ಅದನ್ನು ರಿಪೋರ್ಟ್ ಹಾಕುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸಬೇಕಾದರೆ ಪೊಲೀಸ್ ಇಲಾಖೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಗಳನ್ನು ಮಾಡಿಕೊಂಡು ಸರಿಯಾದ ಕ್ರಮಗಳನ್ನು ತಗೊಳ್ಳೋ ಬಗ್ಗೆ ಠಾಣಾಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಬೇಕು. ಆದ್ದರಿಂದ ಈ ಹಲ್ಲೆ ಪ್ರಕರಣಗಳು, ಅಸ್ಪೃಶ್ಯತೆ ಪ್ರಕರಣಗಳು ಇನ್ನು ಮರುಕಳಿಸದಂತೆ ಆಗಬೇಕು. ಅಂಬೇಡ್ಕರ್ ನಿಗಮದಲ್ಲಿ ಯಾವುದೇ ಒಂದು ಅನುದಾನ ಬಾರದೇ ರೀತಿಯ ಕಾರಣ ಇಲ್ಲಿಯ ಒಂದು ಯುವಜನರಿಗೆ ಒಂದು ಸ್ವಾದ್ಯೋಗದ ಕನಸು ನುಚ್ಚು ನೂರು ಆಗ್ತಾ ಇದೆ. ಇದು ಆ ಇಲಾಖೆ ಇದೆಯಾ ಇಲ್ಲವೋ, ಇದರಿಂದ ಜನರಿಗೆ ಏನು ಉಪಯೋಗ ಇದೆ ಎಂಬುದಾಗಿ ಸರ್ಕಾರ ಮತ್ತು ಇಲ್ಲಿನ ಶಾಸಕರು, ಜಿಲ್ಲಾಡಳಿತ ನಮಗೆ ಸ್ಪಷ್ಟಪಡಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮಂಜುನಾಥ್ ಕಿಳಿಯಾರು ಮಾತನಾಡಿ, ಇವತ್ತು ಬೈಂದೂರಿನಲ್ಲಿ ಭೀಮಶಕ್ತಿ ಸಮಾವೇಶ ಬಹಳ ಅದ್ದೂರಿಯಾಗಿ ನಡೆದಿದೆ ಹಾಗೂ ಈ ಸಮಯದ ಮೂಲಕ ಈಗಾಗಲೇ ಅಕ್ರಮ ಸಕ್ರಮ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೀರಿ. ದಲಿತರಿಗೆ ಎಷ್ಟು ಜಾಗವನ್ನು ಮಂಜೂರು ಮಾಡಿದ್ದೀರಿ? ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಇವತ್ತು ಬೈಂದೂರಿನಲ್ಲಿ ಭೀಮಶಕ್ತಿ ಸಮಾವೇಶ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಬೈಂದೂರು ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕೂಡ ಈಗಾಗಲೇ ನಡೆದಿದೆ. ಈ ಭೀಮಶಕ್ತಿ ಸಮಾವೇಶದ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಾವೊಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ನೀವು ಅಕ್ರಮ ಸಕ್ರಮ ಸಮಿತಿಗಳನ್ನು ಮಾಡಿಕೊಂಡು ಅದರಲ್ಲಿ ಅನೇಕ ಬೈಠಕ್ಗಳನ್ನು ಮಾಡಿದ್ದೀರಿ. ನೀವು ಮಾಡಿದ ಬೈಠಕ್ಗಳಲ್ಲಿ ಮಂಜೂರು ಮಾಡಿದ ಭೂಮಿಗಳಲ್ಲಿ ದಲಿತ ಸಮುದಾಯದವರಿಗೆ, ಈ ನೆಲದ ಶೋಷಿತ ಸಮುದಾಯದವರಿಗೆ ಎಷ್ಟು ಎಕರೆ ಭೂಮಿಗಳನ್ನು ನೀವು ಮಂಜೂರು ಮಾಡಿದ್ದೀರಿ ಎನ್ನುವುದನ್ನು ನೀವು ಹೇಳಬೇಕಾಗ್ತದೆ. ಮತ್ತು ಕಾನೂನು ರೀತಿಯಾಗಿ ಕರ್ನಾಟಕ ಲ್ಯಾಂಡ್ ಗ್ರ್ಯಾಂಟ್ಸ್ ಆ್ಯಕ್ಟ್ನ ಆಶಯಕ್ಕನುಗುಣವಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. 94C ಮತ್ತು 94CC ಯೋಜನೆಯಡಿಯಲ್ಲಿ ಕೂಡ ದಲಿತ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ ನೀವು ಭೂಮಿಗಳನ್ನು ನೀಡಿದ್ದೀರಾ ಎನ್ನುವುದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ನಮಗೆ ಗೊತ್ತಿದೆ, ನಮ್ಮ ಹತ್ರ ಅಂಕಿಅಂಶ ಇದೆ. ಈ ಜಿಲ್ಲಾಡಳಿತ ದಲಿತ ಸಮುದಾಯದವರಿಗೆ ಭೂಮಿ ನೀಡುವ ವಿಚಾರದಲ್ಲಿ ಸಂಪೂರ್ಣವಾಗಿ ಅವರು ನಮಗೆ ವಂಚನೆ ಮಾಡಿದ್ದಾರೆ. ಯಾವ ಶಾಸಕರಿಗೂ ಯಾವ ಮಂತ್ರಿಗಳಿಗೂ ಕೂಡ ದಲಿತರ ಅಭಿವೃದ್ಧಿ ಅವರಿಗೆ ಭೂ ಮಂಜೂರಾತಿ ಮಾಡುವ ಇಚ್ಛಾಶಕ್ತಿ ಇಲ್ಲ. ಇದರ ಬಗ್ಗೆ
ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾದ್ಯಂತ ದೊಡ್ಡ ಆಂದೋಲನವನ್ನು ಮಾಡ್ತದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಸಾರ್ವಜನಿಕರು ನಮ್ಮನ್ನು ಬೆಂಬಲಿಸಬೇಕಂತ ಹೇಳಿ ನಾನು ಈ ಮೂಲಕ ಕೋರಿಕೊಳ್ತಾ ಇದ್ದೇನೆ. ನೂತನ ಅಧ್ಯಕ್ಷರಾದ ಶಿವರಾಜ್ ಬೈಂದೂರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಕೊಡಿಸುವಲ್ಲಿ ನಮ್ಮ ತಂಡ ಸಜ್ಜಾಗಿದೆ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ಡ್ ಅಂಬೇಡ್ಕರ್ ವಾದ ಉಡುಪಿ ಜಿಲ್ಲಾ ಉಡುಪಿ ಇವತ್ತು ಬೈಂದೂರು ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ ಇವತ್ತು ಭಾಳ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ನನ್ನ ಜಿಲ್ಲಾ ನಾಯಕರುಗಳೆಲ್ಲ ಸೇರಿ ಇವತ್ತು ಭೀಮಾಶಕ್ತಿ ಸಮಾವೇಶದಲ್ಲಿ ನನ್ನ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ನನ್ನ ಸಮುದಾಯದ ಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸುವುದರಲ್ಲಿ ನನ್ನ ಪಾತ್ರ ಬಹುಮುಖ್ಯವಾಗಿ ಕೆಲಸ ಮಾಡ್ತೇನೆ. ಬೈಂದೂರು ತಾಲೂಕಿನ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭ ಸಂಭ್ರಮದಿಂದ ನಡೆಯಿತು. ಸಾಧಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬೈಂದೂರು ಶಾಸಕ ಗುರುರಾಜ್ ಕಂಟಿಹೊಳೆ, ಬೈಂದೂರು ಮಾಜಿ ಶಾಸಕ ಕೆ. ಗೋಪಾಲ್ ಪೂಜಾರಿ, ಜನಪರ ಹೋರಾಟಗಾರ ಕೆಎಲ್ ಅಶೋಕ್, ಜಿಲ್ಲಾ ಕೋಶಾಧಿಕಾರಿ ಭಾಸ್ಕರ್ ಮಾಸ್ಟರ್, ವಜ್ರದುಂಬಿ ಗೆಳೆಯರ ಬಳಗ ಅಧ್ಯಕ್ಷ ರಾಘವೇಂದ್ರ ಬೈಟು, ಜಿಲ್ಲಾ ಸಂಘಟನಾ ಸಂಚಾಲಕ ಸುರೇಶ್ ಅಕ್ಲಾಡಿ, ಕುಂದಾಪುರ ತಾಲೂಕು ಸಂಚಾಲಕ ರಾಜು ಕೆಸಿ ಬೆಟ್ಟಿನಮನೆ, ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಗೀತಾ ಸುರೇಶ್ ಕುಮಾರ್, ಜನಪರ ಹೋರಾಟಗಾರ ಮಾಧವ ಬಾಕಡ, ನೂತನ ಸಂಚಾಲಕರಾದ ಶಿವರಾಜ್ ಬೈಂದೂರು, ಮಹಿಳಾ ಸಂಚಾಲಕರಾದ ವಿನೋದ ಮಾಸ್ತಿಕಟ್ಟೆ, ನೂತನವಾಗಿ ಆಯ್ಕೆಗೊಂಡ ಸರ್ವ ಪದಾಧಿಕಾರಿಗಳು, ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸುರೇಶ್ ಬೈಂದೂರು ಸ್ವಾಗತಿಸಿದ್ರು. ರವಿ ಬನ್ನಾಡಿ, ಚೈತ್ರಾ ಬೈಂದೂರು ನಿರೂಪಿಸಿದ್ರು. ಮಂಜುನಾಥ ನಾಗೂರು, ಜಿಲ್ಲಾ ಸಂಘಟನಾ ಸಂಚಾಲಕ ವಂದಿಸಿದ್ರು. ಬಹುಶಃ ದೇಶ ಇನ್ನೂ ಒಂದು 10 ಪಟ್ಟು ಬಲಿಷ್ಠವಾಗಿರ್ತಿತ್ತು. ಅಂಬೇಡ್ಕರ್ ಏನು ಜವಾಬ್ದಾರಿ ಕೇಂದ್ರ ಇಡೀ ಪ್ರಪಂಚದ ಎಲ್ಲ ಬದಿಯ ಸಂವಿಧಾನ, ಆ ದೇಶದ ಆಡಳಿತ ಹೆಂಗೆ ಕಣ್ಕೊಬಂದು ನಮಗೊಂದು ಆಡಳಿತ ಸಿಸ್ಟಮ್ ಕೊಡಿ, ಇಷ್ಟೇ ಕೆಲಸ ಹೇಳ್ರು. ಹಾಗಾಗಿ ಅವರು ಬೇರೆ ಬೇರೆ ದೇಶದಾಗ, ಅಮೇರಿಕದಾಗ ಅಧ್ಯಕ್ಷ ಪದ್ಧತಿ ಇತ್ತು, ಇನ್ಯಾವುದೋ ದೇಶದಲ್ಲಿ ಪ್ರಧಾನಮಂತ್ರಿ, ಇನ್ಯಾವುದೋ ದೇಶದಲ್ಲಿ ರಾಷ್ಟ್ರಪತಿ, ಇವರದ್ದೇ ಯಜಮಾನಿಕೆ ಅಂತಿರುವಾಗ ಎಲ್ಲ ದೇಶವನ್ನು ಕಂಡುಕೊಬಂದು ನಮಗಿವತ್ತೇನಿದೆ, ರಾಷ್ಟ್ರಪತಿಗಳು ಇರ್ತಾರೆ, ಪ್ರಧಾನಮಂತ್ರಿಗಳು ಇರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಸ್ಥಳೀಯ ಆಡಳಿತ ಅಂತ ಇರ್ತದೆ, ಅಲ್ಲಲ್ಲಲ್ಲಲ್ಲಲ್ಲ ಜನರೇ ಆಡಳಿತ ಮಾಡ್ಕೊಳ್ತಾರೆ ಅಂಬಂಥ ವ್ಯವಸ್ಥೆ ಬಂತು. ತುಂಬ ಜನಕ್ಕೆ ಅಂದಾಜಿಲ್ಲ. ಅಂಬೇಡ್ಕರ್ ಇಡೀ ಪ್ರಪಂಚವನ್ನು ಸ್ಟಡಿ ಮಾಡಿದವರು. ಅವರು ಕೊನೆಗೆ ಏನು ಹೇಳಿದ್ರು ಕೇಳಿದರೆ, ಹಿಂದೂ ಸಮಾಜ ಅನ್ನುವಂಥದ್ದು ಒಗ್ಗಟ್ಟಿರ್ಕಿದ್ರೆ, ಅವರೊಂದು ಚೈನಿನ ಉದಾಹರಣೆ ಕೊಟ್ಟು ಹೇಳಿದ್ರು. ಒಂದು ಚೈನ್ ಬಿಗಿದು ಒಂದು ಲಾರಿ ಎಳ್ಕೊ ಹಾಕೋದಂತ ಇಟ್ಕೊಳ್ಳಿ, ಒಂದು ಚೈನ್ ಹಾಕಿರಂತ ಇಟ್ಕೊಳ್ಳಿ, ಅದ್ರಾಗೆ ಎಲ್ಲ ಕೊಳಕಿ ಗಟ್ಟಿ ಇತ್ತು, ಒಂದು 2 ಕೊಳಕಿ ವೀಕ್ ಇತ್ತು ಅಂತೇಳಿ ಹೇಳ್ರೆ ಲಾರಿ ಎಳೋಕತ್ತ ಆ ವೀಕ್ ಇದ್ದುಕೊಂಡು ಫಸ್ಟ್ ತುಂಡಾಗಿ ಬಿಡೋದು. ಅವ್ರು ಹೇಳೋದು ಅದನ್ನು, ಸಮಾಜದಲ್ಲಿ ಎಲ್ಲರೂ ಬೇಕು, ನೀವೆಲ್ಲರೂ ಅವ್ರು ಕಮ್ಮಿ ಇವ್ರು ಹೆಚ್ಚು, ಅವ್ರು ಸಮ ಇವ್ರು ತಪ್ಪಂತ ಮಾಡ್ಕೊಂಡ್ರೆ ಇವತ್ತೆಲ್ಲ ನಾಳೆ ಸಮಾಜ ಅಪಾಯ ಪತ್ತು ಕೊಳಕೆ ತಪ್ಪುತ್ತೆ ಅನ್ನುವಂಥದ್ದನ್ನು ಕಲಿಸಿಬಿಟ್ಟಿರಿ. ಅಂಬೇಡ್ಕರ್ ಬಗ್ಗೆ ಮಸ್ತ್ ಜನಿಗೆ ಒಂದು ಸಮಸ್ಯೆ ಅಂತ ಕೇಳಿದ್ರೆ, ಈ ಕಣ್ಣು ಕಾಣದಿದ್ದವರಿಗೆ ಒಂದು 10 ಜನಿಗೆ ಒಂದು ಆನಿನ ಕಣ್ಕ ಬಂದು ಹೇಳೋದು ಕೇಳ್ತಾರೆ. ನನಗೆ ಯಾವಾಗಲೂ ಅದೇ ಉದಾಹರಣೆ ಹೇಳ್ತೇನೆ. ಮಾಡಲಿಕ್ಕಾಗ್ತದೆ. ಸಾಕಷ್ಟು ಏನು ನಾವೆಲ್ಲ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ನಮ್ಮ ಹಿನ್ನೆಲೆ ನಾವು ಎಲ್ಲಿಂದ ಬಂದಿದ್ದೇವೆ ಅನ್ನೋದನ್ನು ಮರೆಯಬಾರ್ದು. ನಾವು ಸಹ ನಿಮ್ಮಾಗೆ ಎಲೆ ಮೇಲೆ ಲೋಟದಲ್ಲಿ ಚಹಾ ಕುಡಿತಿದ್ದೇವೆ. ರೋಡಿನ ಕೆಳಗಿಳಿದು ದಾರಿ ಬಿಡಿದಂಥ ಕಣ್ಣಾರೆ ನಮ್ಮ ಜೀವನದಲ್ಲಿ ನಾವು ಕಂಡಿದ್ದೇವೆ. ನಿಮಗಿಂತ ನಿಷ್ಕ್ರಿಯಾಗಿ ನಾವು ನಮ್ಮನ್ನು ಕಂಡಂಥ ದಿನಗಳು ಹಿಂದೆ ಇತ್ತು. ನಾವು ಈ ಬಾವಿ ಮುಟ್ಟೋಂಗಿಲ್ಲ, ಅಲ್ಲಿ ನೆಲದ ಮೇಲೆ ಕೂತ್ಕೊಳ್ಬೇಕು, ನಾವು ನೆಲ ಒರೆಸಿ ಬರಬೇಕು. ಪೂಜೆದ ಯಾವುದೇ ಹೋಮ ಮಾಡಿದರೆ ನಾವು ನೆಲ ಎಲ್ಲ ಒರೆಸಿ ತೊಳೆದು ಅಲ್ಲಿ ಇಟ್ಟು ಬರಬೇಕಂತ ಪರಿಸ್ಥಿತಿ ನಾವು ಅದು ಅನುಭವಿಸಿದ್ದು. ಅದರ ಕಷ್ಟ ಅಂತ ನಾವು ಗೊತ್ತಿದೆ. ಅದು ಮುಂದೊಂದು ದಿನ ಆ ರೀತಿ ಆಗಬಾರ್ದು. ನಾವೆಲ್ಲ ಸಮಾನರಾಗಬೇಕು ಅನ್ನುವ ಅವರ ಅಂಬೇಡ್ಕರ್ ಅವರ ಏನು ಸಿದ್ಧಾಂತ ತತ್ವ ಏನಿದೆ ಅದನ್ನು ಜೀವಂತ ಆಗಿಡಬೇಕು. ಯಾವ ಕಾರಣಕ್ಕೂ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಬಿಡಬಾರ್ದು. ನಮ್ಮೆಲ್ಲರ ಅಳಿವುಳಿನ ಪ್ರಶ್ನೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಉಳಿಸಿ ಬೆಳೆಸಬೇಕು. ಯಾರೇ ದೊಡ್ಡ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡಿದರೆ ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರಬೇಕು. ಯಾವ ಕಾರಣಕ್ಕೂ ಸಂವಿಧಾನ ಮುಟ್ಲಿಕ್ಕೆ ಬಿಡಬಾರ್ದು ಅನ್ನೋ ನಮ್ಮ ಸಂಘಟನೆಗಳು ಜೀವಂತ ಆಗಿ ಇಟ್ಕೊಳ್ಬೇಕು ಅನ್ನೋ ಮಾತನ್ನೇ ನಾನು ದೊಡ್ಡ ಭಾಷಣ ಮಾಡಲಿಕ್ಕೆ ಹೋಗುದಿಲ್ಲ. ಜೆಪಿ ಪಡಕೆರೆ, ವಿ4 ನ್ಯೂಸ್, ಬೈಂದೂರು.